ಕೆಸಿ ರೋಡ್ ಕೈತಲ್ದ ಅಜ್ಜಿನಟ್ಕ ಹಿದಾಯತ್ ನಗರ ಯುವ ಕಾಂಗ್ರೆಸ್ ವತಿರ್ದು ಆಯುಷ್ಮಾನ್ ಕಾರ್ಡ್ ನೋಂದಣಿ ಅಭಿಯಾನ ಬೊಕ್ಕ ಕಾಂಗ್ರೆಸ್ ಕಚೇರಿದ ಉದಿಪನಲ್ಲೇಸು ಸೋಮವಾರ ಕಾಂಡ ನಡೆತಂಡು. ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಆಯುಷ್ಮಾನ್ ಕಾರ್ಡ್ ನೋಂದಣಿ ಅಭಿಯಾನಗೂ ಚಾಲನೆ ಕೊರಿಯರು. ರಾಜ್ಯ ಬೊಕ್ಕ ಕೇಂದ್ರ ಸರ್ಕಾರದ ತಿಕ್ಕುನ ಮಾತಾ ಸವಲತ್ತುಲೆನು ಜನಸಾಮಾನ್ಯರನ್ನ ಕಾರ್ದಡಿಕ ಮುಟ್ಟಾಯರೆ ಕಾಂಗ್ರೆಸ್ ಕಾರ್ಯಕರ್ತರು ಏಪಲ ತಯಾರಿತದು ಇಂಚಿನ ಬೇಲೆಗು ಅಜ್ಜಿನಟ್ಕಡು ಸುರುಮಲ್ತಿನ ಕಚೇರಿ ಸಹಕಾರಿ ಪಂಡ ತೆರಿಪಾಯರು. ಕೋಟೆಕಾರ ಗ್ರಾಮ ಸಮಿತಿ ಯೂತ್ ಕಾಂಗ್ರೆಸ್ ಗ್ರಾಮ ಸಮಿತಿ ಒಂದು ಕಾರ್ಯಾಲಯವನ್ನು ಪ್ರಾರಂಭಿಸಿದೆ. ಖಂಡಿತವಾಗಿ ಈ ಕಾರ್ಯಾಲಯವನ್ನು ನಮ್ಮ ಬ್ಲಾಕಿನ ಅಧ್ಯಕ್ಷರು, ನಮ್ಮ ನಾಯಕರು, ಈ ಕ್ಷೇತ್ರದ ಉದ್ದಗಲಕ್ಕೂ ಹಗಲು ಇರಲು ದುಡಿಯುವ ನಮ್ಮ ಶಾಸಕರಿಗೆ ಭುಜಕ್ಕೆ ಭುಜ ಕೊಟ್ಟು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಗೌರವ ತಂದುಕೊಟ್ಟಂಥ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿಯವರು, ಜೊತೆಗೆ ನಮ್ಮ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯು, ನಮ್ಮೆಲ್ಲರ ಪ್ರೀತಿಯ ಕಣ್ಮಣಿ, ಈ ಬ್ಲಾಕಿನಲ್ಲಿ ನಿರಂತರ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬುನಾದಿ ಹಾಕುವಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ರೈಮಾನ್ ಕೋಟ್ಚಲ್ರವರು, ನಮ್ಮ ಕೋಟೆಕಾರ್ ಪಂಚಾಯತಿನ ಕೌನ್ಸಿಲರಾದ ಮೊಯ್ದೀನ್ ಬಾವರವರು, ನಮ್ಮ ಮೈನಾರಿಟಿ ಅಧ್ಯಕ್ಷರಾದ ಜಮಾಲ್ರವರು, ಅಹಮದ್ರವರು ಎಲ್ಲರೂ ಇವತ್ತು ಸೇರಿಕೊಂಡು ಒಂದು ಸುಂದರವಾದ ಕಟ್ಟಡ ಕಾರ್ಯಾಲಯವನ್ನು ಪ್ರಾರಂಭಿಸಿದ್ದಾರೆ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 135 ವರ್ಷಗಳ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟಂಥ ಪಕ್ಷ ಅಲ್ಲ. ಈ ದೇಶದಲ್ಲಿ ಸಂವಿಧಾನ ಮತ್ತು ಅವರವರ ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಂಡಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತ್ಯಾತಿ ನಿಲುವಿಗೆ ರಾಜಿ ಮಾಡದೆ ಎಲ್ಲ ಜಾತಿ ಎಲ್ಲ ಧರ್ಮದವರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಮ್ಮ ಅಜ್ಜನಡ್ಕ ಈ ಪ್ರದೇಶದಲ್ಲಿ ಕೋಟೆಕಾರ್ ಗ್ರಾಮ ಸಮಿತಿಯಿಂದ ಒಂದು ಕಾರ್ಯಾಲಯ ಪ್ರಾರಂಭಿಸಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಪ್ರದೇಶದ ಎಲ್ಲ ಜಾತಿ ಮತ ಭೇದವನ್ನು ಮರೆತು ರಾಜ್ಯಕ್ಕೆ ರಹಿತವಾದ ಸೇವೆ ನಮ್ಮ ಇಲ್ಲಿಯ ಯುವಕರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಈ ಕಾರ್ಯಾಲಯ ಈ ಪ್ರದೇಶದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೂ ಈ ಪ್ರದೇಶದ ಜನಸಾಮಾನ್ಯರಿಗೂ ಒಂದು ಉಪಯೋಗ ಆಗುವ ಕಾರ್ಯಾಲಯ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಈ ಒಂದು ಮಲ್ಲಬಿನಿನಾದ ಪಾಲ್ಪಡೆಯಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ ಅಸೈಗೋಳಿ ಪಕ್ಷದ ಕಚೇರಿಯನ್ನು ರಿಬ್ಬನ್ ಕತ್ತೆರೆದು ಉದಿಪನ ಮಲ್ತೆರು. ಆಯುಷ್ಮಾನ್ ಕಾರ್ಡ್ ಜನಗಳಿಗೆ ಕಷ್ಟದ ಪರಿಸ್ಥಿತಿ ದಿಂಜ ಪೆರಜನಗ ಬರ್ಕೊಂಡು ಸರ್ಕಾರದ ಕಾರ್ಯಕ್ರಮನು ಜನಗಳಿಗೆ ಮುಟ್ಟಾವನ ಬೇಲೆ ಈ ಕಚೇರಿದ ಮೂಲಕ ಆವಡ ಪಂಡದ ತೆರಿಪಾಯರು. ಇವತ್ತಿನ ದಿವಸ ಈ ಕೋಟೆಕಾರ್ ಗ್ರಾಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ, ಅದರ ಒಟ್ಟಿಗೆ ನಮ್ಮ ಈ ಒಂದು ಆಯುಷ್ಮಾನ್ ಕಾರ್ಡು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಕೋಟೆಕಾರ್ ಗ್ರಾಮ ಸಮಿತಿಯ ಮುಖಾಂತರ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮೊದಲಿಗೆ ನಾನು ಈ ಕೋಟೆಕಾರ್ ಗ್ರಾಮ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮ ಭಾರಿ ಒಳ್ಳೆಯ ಕಾರ್ಯಕ್ರಮ. ಈ ಒಂದು ಆಯುಷ್ಮಾನ್ ಇದು ಭಾಳ ಅಗತ್ಯ. ನಮ್ಮ ಇಡೀ ಒಂದು ಜಗತ್ತಿನಲ್ಲೇ ಒಂದು ದೊಡ್ಡ ರೀತಿಯ ಒಂದು ಈ ವೈರಸ್ ನಮ್ಮ ಕೊರೋನಾದಿಂದ ನಮ್ಮ ಜನಸಾಮಾನ್ಯರು ಭಾರಿ ಒಂದು ಕಷ್ಟದ ಪರಿಸ್ಥಿತಿಗೆ ಬಂದೋಗಿದೆ. ಒಂದು ಆಸ್ಪತ್ರೆಗೆ ಈ ಒಂದು ಕೊರೋನಾ ಬಂದರೆ ಒಂದು ಆಸ್ಪತ್ರೆಗೆ ಹೋದಾಗ ತುಂಬ ಖರ್ಚಿದೆ. ಈ ಸಂದರ್ಭದಲ್ಲಿ ಈ ಒಂದು ನಮ್ಮ
ಆಯುಷ್ಮಾನ್ ಕಾರ್ಡನ್ನು ಈ ಕೊಟ್ಟಕ ಗ್ರಾಮದಲ್ಲಿ ಭಾಳ ಅಗತ್ಯದ ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂಥ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕೆಂದರೆ ಇದು ಭಾಳ ಅಗತ್ಯ ಉಂಟು. ನಮ್ಮ ರೈಮಾಂಡ್ರ ಹೇಳಿದಾಗೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಇನ್ನು ಇಡೀ ನಮ್ಮ ಒಂದು ದೇಶಕ್ಕೆ ಒಂದು ದೊಡ್ಡ ರೀತಿಯ ಒಂದು ಈ ಕಾರ್ಡ್ ಎದುರಿಗೆ ಯಾವತ್ತೂ ಇಲ್ಲ. ಯಾವೊಂದು ನಮಗೆ ಒಂದು ಆಸ್ಪತ್ರೆಯ ಸಂದರ್ಭ ಬಂದಾಗ, ಆರೋಗ್ಯ ಕೆಟ್ಟಾಗ ಈ ಒಂದು ಕಾರ್ಡ್ ಇದ್ದರೆ ನಮಗೆ ಒಂದು ಆಸ್ತಿ ಇದು ಯಾವುದು ಈ ಆಯುಷ್ಮಾನ್ ಕಾರ್ಡು. ಆದ ಕಾರಣ ಒಳ್ಳೆಯ ರೀತಿ ಆಗಲಿ. ಹಾಗೆಯೇ ನಮ್ಮ ಈ ಪಕ್ಷದ ಒಂದು ಕಚೇರಿಯನ್ನು ಉದ್ಘಾಟನೆ ಆಯಿತು. ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಕಚೇರಿಯಲ್ಲಿ ಏನು ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಏನು ಕಾರ್ಯಕ್ರಮ ಉಂಟು ಅದನ್ನು ಒಂದು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಈ ಒಂದು ನಮ್ಮ ಆಫೀಸಿನ ಮುಖಾಂತರ ಆಗಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಕೋಟೆಕಾರ ನಮ್ಮ ಎಲ್ಲ ಮುಖಂಡರು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಕೋಟೆಕಾರ ಗ್ರಾಮ ಉತ್ತಮ ರೀತಿಯಲ್ಲಿ ನಮ್ಮ ಕೇವಲ 1 ವರ್ಷ 8 ತಿಂಗಳಿದೆ ಈ ಒಂದು ಚುನಾವಣೆ ನಡೆಯಲಿಕ್ಕಿದೆ. ನಮ್ಮ ಒಂದು ಜಾತ್ಯತೀತವಾದ ಈ ಕೋಟೆಕಾರಲ್ಲಿ ಅಧಿಕಾರ ಇದ್ದರೆ ನಮಗೆ ಎಲ್ಲ ನೆಮ್ಮದಿಯ ಸಾಮರಸ್ಯದ ಬದುಕಿ ದೊಡ್ಡ ರೀತಿಯ ಸಹಾಯ ಆಗ್ತದೆ. ಹಾಗೆ ಅಭಿವೃದ್ಧಿ ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಯುಟಿಕಾದರ ಒಂದು ಶಾಸಕರಿದ್ದಾರೆ, ನಮಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ. ಈ ಸಲ ನಮ್ಮ ಎಲ್ಲ ಒಟ್ಟಾಗಿ ಹಿಂದೂ ಮುಸ್ಲಿಂ ಒಟ್ಟಾಗಿ ಸೇರಿಕೊಂಡು ಈ ಒಂದು ಕೋಟೆಕಾರ ಗ್ರಾಮದ ಒಂದು ಅಧಿಕಾರವನ್ನು ನಾವು ಖಂಡಿತವಾಗಿ ಪಡಿಬೇಕು. ಎಲ್ಲ ಯುವ ಕಾಂಗ್ರೆಸ್ನ ಎಲ್ಲ ಒಂದು ಸದಸ್ಯರ ಒಂದು ಶ್ರಮ ಇದಕ್ಕೆ ಬೇಕು. ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಒಂದು ನಮ್ಮ ಚುನಾವಣೆ ಎದುರಿಸುವಂತ ಹೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಂತ ಹೇಳಿಕೊಂಡು ಮಸೀದಿದ ಪ್ರಧಾನ ಕಾರ್ಯದರ್ಶಿ ಅಹಮದ್ ಅಜ್ನಡ್ಕ ಪಾತ್ರರೊಂದು ಕರಿನ ಕೆಲ ವರ್ಷದಿಂದ ಸ್ಥಳೀಯ ಪ್ರದೇಶಾಭಿವೃದ್ಧಿಗಾದ ಶಾಸಕರು ಯುಟಿ ಖಾದರ್ ದಿಂಜ ಅನುದಾನ ಕೊಡ್ತಿರು. ಇತ್ತೆ ಅಭಿವೃದ್ಧಿದ ಭಾಗ ಆದ ಜನಕ್ಲಿನ ಆರೋಗ್ಯ ಖಾತೋನ ನೆಟ್ಟಿಡು ಆಯುಷ್ಮಾನ್ ಕಾರ್ಡ್ ಅಭಿಯಾನನು ಅಟನೆ ಮಲ್ತದನ್ನು ಪಂಡು ತೆರಿಪಾಯರು. ಕಾಂಗ್ರೆಸ್ ಯೂತ್ ವಿಭಾಗದಿಂದ ಇವತ್ತೊಂದು ಮಹತ್ವಪೂರ್ಣವಾದ ಜನರ ಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಕ್ಯಾಂಪನ್ನು, ಆಯುಷ್ಮಾನ್ ನೋಂದಾವಣೆ ಕ್ಯಾಂಪನ್ನು ಇಲ್ಲಿ ನಿಯೋಜಿಸಲಾಗಿದೆ. ಬಹುಶಃ ಇದು ಈ ಪ್ರದೇಶದ ಜನರಿಗೆ ಇದೊಂದು ಬಹಳ ಉಪಕಾರದ ವಿಷಯ ಆಗಿದೆ. ಕಳೆದ ವರ್ಷಗಳಿಂದ ಈ ಪ್ರದೇಶದ ಅಭಿವೃದ್ಧಿಗೆ ಇಲ್ಲಿಯ ಶಾಸಕರಾದ ಯುಟಿ ಖಾದರ್ ಅವರು ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ. ಅವರೊಟ್ಟಿಗೆ ಸಹಕಾರವನ್ನು ನೀಡುವ ಈ ದೃಷ್ಟಿಯಲ್ಲಿ ಇವತ್ತೊಂದು ಯೂತ್ ಕಾಂಗ್ರೆಸ್ ಒಂದು ಕಚೇರಿಯನ್ನು ಸಹ ಇವತ್ತು ಆರಂಭಿಸಲಾಗುತ್ತದೆ. ಈ ಕಚೇರಿಯಲ್ಲಿ ನಿರಂತರವಾಗಿ ಈ ಪ್ರದೇಶದ ಜನರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಒದಗಿಸುವ, ಅರ್ಜಿಗಳನ್ನು ಕೊಡುವ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ. ಇದಕ್ಕೆ ಎಲ್ಲ ನಾಗರಿಕರು ಇದರ ಸದುಪಯೋಗವನ್ನು ಪಡೆಯಬೇಕಾಗಿ ಈ ಮೂಲಕ ನಾನು ವಿನಂತಿಸುತ್ತಾ ಇದ್ದೇನೆ. ಈ ಪಕ್ಷಗೂ ಒಂಜಿ ಸ್ವಂತ ಕಚೇರಿ ಬೊಕ್ಕ ಐತೊಟ್ಟಿಗೆ ಆಯುಷ್ಮಾನ್ ಕಾರ್ಡ್ನ ಜನಕ್ಲೆಗೂ ಒದಗಾವನ ಒಂಜಿ ಕಾರ್ಯಕ್ರಮನ ಅಟನೆ ಮಲ್ತದೇರ್ ಪಂಡದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಕೋಡ್ಜಾಲ್ ಮೆಚ್ಚುಗೆನ್ ಸೂಚಿಸಾಯಿರು. ಇವತ್ತು ಕೋಟೆಕಾರ ಗ್ರಾಮದ ಅಜ್ಜಿನಡ್ಕ ಈ ಪ್ರದೇಶದಲ್ಲಿ ನಮ್ಮ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಜಮಾಲ್ರವರು, ಬಾವುರವರು ಮತ್ತು ಬಾತೀಶ್ರವರು, ಅಹಮದ್ರವರು, ಇಲ್ಲಿಯ ಎಲ್ಲ ಮುಖಂಡರು ಸೇರಿಕೊಂಡು ಈ ಪಕ್ಷಕ್ಕೆ ಒಂದು ಸ್ವಂತ ಕಚೇರಿ, ಅದರೊಟ್ಟಿಗೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಆಯುಷ್ಮಾನ್ ಕಾರ್ಡನ್ನು ಜನರಿಗೆ ಒದಗಿಸುವಂಥ ಒಂದು ಕಾರ್ಯಕ್ರಮ. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಆಯುಷ್ಮಾನ್ ಕಾರ್ಡ್ ಭಾಳ ಮುಖ್ಯವಾದಂಥ ಒಂದು ಆರೋಗ್ಯಕ್ಕೆ ಭಾಳ ಅವಶ್ಯಕತೆವಾದಂಥ ಈ ಕೊರೋನಾದ ಸಂದರ್ಭದಲ್ಲಿ ಅಗತ್ಯವಾದಂಥ ಆಯುಷ್ಮಾನ್ ಕಾರ್ಡನ್ನು ಇವತ್ತು ಜನಸಾಮಾನ್ಯರಿಗೆ ನಮ್ಮ ಕಾಂಗ್ರೆಸ್ಸಿನ ಇಲ್ಲಿನ ಕಾರ್ಯಕರ್ತರು ಸೇರಿಕೊಂಡು ಒದಗಿಸುವಂಥ ಒಂದು ಶ್ಲಾಘನೀಯ ಉಚಿತವಾಗಿ ಒದಗಿಸುವಂಥ ಒಂದು ಶ್ಲಾಘನೀಯವಾದ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಈ ಒಂದು ಕಾಂಗ್ರೆಸ್ ಕಚೇರಿಯನ್ನು ಕೂಡ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ಕಚೇರಿಯಲ್ಲಿ ಇನ್ನು ಮುಂದಕ್ಕೆ ನಿರಂತರವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳ ಮಾಹಿತಿಯನ್ನು ಜನರಿಗೆ ನೀಡುವಂಥ ಒಂದು ಕೇಂದ್ರವಾಗಿ ಕಚೇರಿ ಮಾರ್ಪಡಿಸಲಿ ಮತ್ತು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜನಸಾಮಾನ್ಯರೊಟ್ಟಿಗೆ ಬೆರೆತುಕೊಂಡು ಜನಸಾಮಾನ್ಯ ಕಷ್ಟ ಸುಖದಲ್ಲಿ ಸ್ಪಂದಿಸುವಂಥ ಕೆಲಸ ಕೋಟೆಕಾರ ಗ್ರಾಮದಲ್ಲಿ ನಮ್ಮ ಮುಖಂಡರ ನೇತೃತ್ವದಲ್ಲಿ ಆಗಲಿ. ಅದೇ ರೀತಿಯಲ್ಲಿ ಈ ಆಯುಷ್ಮಾನ್ ಕಾರ್ಡ್ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಡುಗಳು ರದ್ದಾಗಿ ಆಯುಷ್ಮಾನ್ ಕಾರ್ಡ್ ಒಂದೇ ಉಳಿಯುವಂಥ ಒಂದು ಪ್ರಸಂಗ. ಹಿಂದೆ ನಮ್ಮ ಸರ್ಕಾರ ಕೊಟ್ಟಂಥ ಅನೇಕ ಕಾರ್ಡುಗಳೆಲ್ಲ ರದ್ದಾಗುವಂಥ ಸಂದರ್ಭದಲ್ಲಿ ಈ ಕಾರ್ಡು ಭಾಳ ಅವಶ್ಯವಾಗಿದೆ. ಜನಸಾಮಾನ್ಯರು ಇದನ್ನು ಸದುಪಯೋಗಪಡಿಸಿಕೊಂಡು ಇದರ ಒಂದು ಪ್ರಯೋಜನ ಪಡೆಯುವಂತಾಗಲಿ ಮತ್ತು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಸರ್ಕಾರದ ಸವಲತ್ತು ಪಡೆಪುನಿ ಎಂಚ ಪಂಪಿನ ಗೊಂದಲ ಮಾಹಿತಿ ಕೊರತೆ ಜನಕ್ಲೆಡ ಉಂಡು. ಇನ್ನೇನು ಗಮನಿಸಾದು ಪ್ರದೇಶದ ಕಟ್ಟಕಡೆತ ವ್ಯಕ್ತಿಗಳ ಸವಲತ್ತು ಮುಟ್ಟರೆ ಸೂಕ್ತ ಕೇಂದ್ರ ಬೋರ್ಡ್ ಪಂಪಿನ ಸ್ಥಳೀಯನ ಬೇಡಿಕೆಯನ್ನು ಆಧರಿಸಾದು ಕಾಂಗ್ರೆಸ್ ಕಚೇರಿಯನ್ನು ಶುರು ಮಲ್ತದರು. ಇಂದು ಜನಸೇವಾ ಕೇಂದ್ರ ಆದ ಕಾರ್ಯಾಚರಿಸಾಯರ ಉಂಡು ಪಂಡದು ಕೋಟೆಕಾರ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಜಮಾಲ್ ಅಜ್ಜಿನಡ್ಕ ತಿಳಿಪಾಯರು. ಕೋಟೆಕಾರ್ ಪಟ್ಟಣ ಪಂಚಾಯತಿನ ವ್ಯಾಪ್ತಿಯಲ್ಲಿ ಬರುವಂಥ ಅಜ್ಜಿನಡ್ಕ ಪ್ರದೇಶದಲ್ಲಿ ಇವತ್ತು
ಆರಂಭವಾಗುವಂಥ ನಮ್ಮ ಯೂತ್ ಕಾಂಗ್ರೆಸ್ ಅಜ್ಜಿನಡಕ ಕಚೇರಿ ಮತ್ತು ಆಯುಷ್ಮಾನ್ ನೋಂದಾವಣೆ ಕೇಂದ್ರ ಎರಡನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನಾವು ಇಲ್ಲಿ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡಲು ಬಹುದಿನದಿಂದ ನಮ್ಮ ಇಲ್ಲಿನ ಜನರ ಬೇಡಿಕೆಯಾಗಿತ್ತು. ಕಾರಣ ಇಲ್ಲಿ ಸರ್ಕಾರದ ಸವಲತ್ತನ್ನು ಎಲ್ಲರಿಗೂ ಕೈಗೆ ಸಿಗುವ ಹಾಗೆ ಕಾಲ್ನಡಿಯಲ್ಲಿ ಒಂದು ಸರ್ಕಾರದ ಸೌಲಭ್ಯವನ್ನು ಎಲ್ಲರಿಗೂ ನಾವು ಮಾಡಿಕೊಡಬೇಕೆಂದು ನಮ್ಮೊಂದು ಆಗ್ರಹವಾಗಿತ್ತು. ಅದೇ ಪ್ರಕಾರ ನಮ್ಮ ಶಾಸಕರ ನೇತೃತ್ವದಿಂದ ನಮಗೆ ಎಲ್ಲ ಕಾರ್ಯಗಳು ಸುಗಮವಾಗಿ ಆಗಬಹುದು ಎಂದು ಮುಂದೆ ನಾನು ಹೇಳಿಕೊಳ್ಳುತ್ತಾ, ಸ್ಥಳೀಯ ಮಸೀದಿ ಅಧ್ಯಕ್ಷರು ಸುಲೈಮಾನ್, ಕಾಂಗ್ರೆಸ್ ಕಾರ್ಯದರ್ಶಿ ಬಾತೀಶ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಮೊಯ್ದೀನ್ ಬಾಬಾ ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು.